ಜೊತೆಗೆ ನಮ್ಮ ಬಂಟ್ವಾಳದ ತೀರ್ಪುಗಾರರು ಲೈನಪ್ ನಲ್ಲಿ ಬರ್ತಾ ಇದ್ದಾರೆ. ಈ ಕೊನೆಯ ಅಂತಿಮ ಪಂದ್ಯಾಟವನ್ನು ನಡೆಸುವಲ್ಲಿ ಮುಖ್ಯ by Vijay Taze and very good event, and we are going to conclude with the mega final. And now the introduction ceremony on the middle with the two toppest team of the competition. One alvas sponsored by Sai Town Kitchen, and opponent team is JK Academy sponsored by Bharat Auditorium Vidla. ಸ್ವಸ್ತಿಕ್ ಈ ಸಂಸ್ಥೆಯಲ್ಲಿ ಸರಿಸುಮಾರು 50 ಮಂದಿ ಸದಸ್ಯರು ಇದ್ದಾರೆ. ಪ್ರಸ್ತುತ ನಮ್ಮ ಜೊತೆ ಕಣದಲ್ಲಿ ಸರಿಸುಮಾರು 20 ಮಂದಿ. ದಾಖಲೆಯ ಕಾರ್ಯಕ್ರಮವನ್ನು ಮಾಡಿಕೊಂಡಿರತಕ್ಕಂಥ ಮತ್ತೆ ಸ್ವಸ್ತಿಕ್ ಸಂಸ್ಥೆಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಇದೀಗ ಪರಸ್ಪರ ಹಸ್ತಲಾಘನ ಫೋಟೋ ಸೆಷನ್ ಅಥವಾ ಫೋಟೋ ಸೆಷನ್ ದಾಳಿ ಕೌಶಿಕ್ ಮೂಲಕ ಆರಂಭಗೊಂಡಿದೆ ಫೈನಲ್ ಕದನ. ಈ ತಂಪಾದ ವಾತಾವರಣದಲ್ಲೂ ಕೂಡ ಗ್ಯಾಲರಿಯಲ್ಲಿ ಹಸನಗಳಲ್ಲಿ ವೀಕ್ಷಕರ ಸಂಖ್ಯೆಗೇನು ಕಡಿಮೆ ಇಲ್ಲ. ಕೌಶಿಕ್ ಗೆಲ್ಲುವ ತಂಡಕ್ಕೆ 1,00,000. ಪ್ರಥಮ ದಾಳಿಯಲ್ಲಿ ಇದೀಗ ಭರತ ಸಾಯಿ ಟೌನ್ ಕಿಚನ್ ಮುರ್ಜಾನ್ನ ಶಾಟ್ ಮಾತನಾಡತೊಡಗಿದ್ದಾರೆ. ಪ್ರಥಮ ಅಂಕ ಸಂಜೀವಣ್ಣನ ಮಾಲಕತ್ವದ ತಂಡ. ಭಾರತ್ ಆಡಿಟೋರಿಯಂ ಮುಂದಿನ ವಾರ ಕಟೇ ಶಿವಾಲಯದಲ್ಲಿ ಸ್ಪರ್ಧೆ. ಬೆಳಿಗ್ಗೆ 10 ಗಂಟೆಗೆ 55 ಕಿಲೋ ವಿಭಾಗದ ಕಬಡ್ಡಿ ಆರಂಭ. ಎಲ್ಲ ಉಸ್ತುವಾರಿ ದೀಪಕ್ರವರ ಮತ್ತೆ ಡಿಫೆನ್ಸ್, ಆದರೆ ಇಲ್ಲಿ ಬೋನಸ್ ಖಾತೆಯ ಪ್ರಾರಂಭ. ಥರ್ಡ್ ರೈಟ್ ಮಾಡು ಇಲ್ಲವೇ ಮಡಿದಾಳಿಯಲ್ಲಿ ರಶೀದ್ ಬನಾರಿ ದಾಳಿಯಲ್ಲಿ ಬೋನಸ್ ನೀಡಲಾಗಿದೆ. ಡಿಫೆನ್ಸ್ ಕೇವಲ 5 ಇದ್ದಾರೆ. ಜಸ್ವಂತನ ಪ್ರಯತ್ನ ವ್ಯರ್ಥವಾಗಿದೆ. ಆ ಪ್ರಕಾರವಾಗಿ ಪಂದ್ಯದಲ್ಲಿ ಮುನ್ನಡೆಯನ್ನ ವಿಸ್ತರಿಸಿಕೊಳ್ಳುವ ನಿಲುವುಗಳಲ್ಲಿ ಭಾರತ್ ಆಡಿಟೋರಿಯಂ. ಖಂಡಿತವಾಗಿಯೂ ಕೆಲವೊಂದು ವೀಕ್ಷಕರು ಸಣ್ಣ ಒಂದು ನಿದ್ರೆ ಮಾಡಿ ಮತ್ತೆ ಬೆಳಿಗ್ಗೆ ಬಂದವರಿದ್ದಾರೆ, ಇನ್ನೂ ನಿದ್ದೆ ಮಾಡುವವರಿದ್ದಾರೆ. ಎಸ್ ಶ್ರೀನಿವಾಸ್ ಸರ್, ಇವತ್ತು ಶಾಲೆ ಉಂಟಾ? ನನ್ನ ಮಹೇಶ್ವರ ಬರ್ಬನ ಚಾನ್ಸ್ ಉಂಟೆ. ಚಾರ್ಜ್ ಡೌನ್ ಆಗ್ತದೆ. ಸೊ ಪಂದ್ಯಕ್ಕೆ ಮರಳುವ ವೇಳೆಯಲ್ಲಿ ಕೌಶಿಕ್ ಆರಂಭದ ಮುನ್ನಡೆಯನ್ನ ಪಡ್ಕೊಂಡಿದ್ದ ಭಾರತ ಆಡಿಟೋರಿಯಂ.
3-1 3-1 ಇರುವಂತಹ ಅದ್ಭುತವಾದ ಡಿಫೆಂಡರ್ಗಳ ಮಧ್ಯೆ ಕೌಶಿಕ್ ಮರಳುವ ವೇಳೆಯಲ್ಲಿ ದರ್ಶನ್ ದಾಳಿ ಮೂಲಕ ದೊಡ್ಡ ಒಂದು ಮಿಸ್ ಆಗಿದೆ ಅಂತ ಜವರ. ನಿನ್ನೆ ನಾವೆಲ್ಲ ಪ್ಲಾನ್ ಮಾಡಿದ್ವಿ, ಆದ್ರೆ ನಂಗೆ ನೆನಪೇ ಇಲ್ಲ ರೀ. ನಮ್ಮ ಊರಲ್ಲಿ ಅವರು ಪ್ರತಿಭಾನ್ವಿತ ಆಲ್ರೌಂಡರ್ ಇದ್ದಾರೆ, ಅರವಿಂದ್ ಅಣ್ಣ. ಅವರೊಂದು ಕಲಾ ಪ್ರದರ್ಶನ ಇತ್ತು. ಸೊ ಈಗ ಸೆಕೆಂಡ್ ಹಾಫ್ ಅಲ್ಲಿ ಅವರೇ ಮಾಡ್ತಾರೆ ಕಮೆಂಟ್ರಿ ಅಲ್ಲ ರೀ, ಅಂತಹ ಕಲಾವಿದ. ಅದು ಸಸ್ಪೆನ್ಸ್ ಇದೆ, ಆದ್ರೆ ಇನ್ನೇನು ಬೆಳಗಿನ ಜಾವ ಅದು ಸಮಂಜಸ ಇಲ್ಲ. ಮುಂದಿನ ಹೇಳಿ ಗೊತ್ತಿಲ್ಲದವರಿಗೆ ಗೊತ್ತಿಲ್ಲ. ಮುಂದಿನ ಒಂದು ವೇದಿಕೆಯಲ್ಲಿ ಖಂಡಿತ ನೀವು ನೋಡ್ಲಿಕ್ಕಿದ್ದೀರಾ. ಅರವಿಂದ್ರ ಅವರು ಯಾರು ಅಂತ ಅವರು ತೋರಿಸ್ತಾರೆ. ನಮ್ಮ ಉಸಿರೆಯಲ್ಲೇ ಪ್ರಯತ್ನ ಮಾಡೋಣ. ಸಕಲ ಕಲಾವಲ್ಲಭನ ಎಸ್, ಅಂತಹ ಪ್ರತಿಭೆಗಳು ಇನ್ನು ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ವೈರಲ್ ಆಗುವಂತಹ ವಿಡಿಯೋ ಅವರದಾಗಿರುವ ಸಾಧ್ಯತೆ ಇದೆ. ಅದನ್ನು ನಮಗೆ ಯೂನಿವರ್ಸಿಟಿ ಮಾಡು. ಈ ನಡುವೆ ಮಂಚು ಕಂದಲಾಣ തീർച്ചയായിട്ടും ഈ ഫൈനൽ മത്സരത്തിൽ അദ്ദേഹത്തിന്റെ പ്രകടനം നിരവധി ആസ്വാദകരാണ് അദ്ദേഹത്തിന്റെ കളി കാണാൻ തുടക്കം മുതൽ ഒടുക്കം വരെ ഈ ഫൈനൽ മത്സരത്തിൽ തീപാറുന്ന പോരാട്ടങ്ങളായിരിക്കുമെന്ന് തർക്കമില്ല. 3-3 സമനിലയിലാണ്. ಅಳ್ವಾಸ್ ತಂಡಕ್ಕೆ ದೊಡ್ಡ ಹೊಡೆತ ರಂಜಿತ್ ನಾಯಕರವರ ಗಾಯ. ಇದು ಪ್ರೊ ಕಬಡ್ಡಿ ತಾರೆಗಳ ಸಮಾಗಮ. ಕೊಲ್ಲಂ ಶಿಯಾಸಿಂದ ಕರೆಗಳಲ್ಲಿ ಕರ್ನಾಟಕಕ್ಕೆ ಟಕ್ಕರ್ ನೀಡಿದ ಕೇರಳ. ಎಸ್, ಗಡಿ ಪ್ರದೇಶವಾದಂತಹ ವಿಟ್ಲದಲ್ಲಿ ಸಾಗುವಂತ ಕಬಡ್ಡಿಯಲ್ಲಿ ಮತ್ತೆ ಬನಾರಿ ಆಗಮನ. 4-3 ಮುನ್ನಡೆ ಭಾರತ್ ಆಡಿಟೋರಿಯಂ. ಬನಾರಿಯ ಮೂಲಕ ದಾಳಿ ಇದೆ. ಆಟದ ಪ್ರತಿಯೊಂದು ಹಂತಗಳಲ್ಲಿ ಬನಾರಿಯ ಅದ್ಭುತವಾದ ಲಯವನ್ನು ಕಾಣಬಹುದಾಗಿದೆ. ಎಸ್ ಅತ್ತಾಜಿ ಅವರೇ, ಖಂಡಿತವಾಗಿಯೂ ನೀವು ಆವಾಗ ಹೇಳಿದ ಪ್ರಕಾರ ಭರತ್ರವರು ಬನಾರಿ ಅವರು ಕೆಲವೊಂದು ಸಮಯಗಳಲ್ಲಿ ಆಫ್ ಕಲರ್ ಇದ್ರು, ಸ್ವಲ್ಪ ಔಟ್ ಆಫ್ ಫಾರ್ಮ್ ಆಗಿದ್ರು. ಆದ್ರೆ ಈಗ ಬಹಳಷ್ಟು ಅಮೋಘವಾದಂತಹ ಫಾರ್ಮ್ ಅಲ್ಲಿ ಇದ್ದಾರೆ ಈ ಇಬ್ಬರು ಆಟಗಾರರು. ಕಳೆದ ಒಂದು 2-3 ತಿಂಗಳಿಂದ ಭರತನ ಫಾರ್ಮ್ ಬಹಳ ಅದ್ಭುತವಾಗಿದೆ. ಇದೀಗ ದಾಳಿಯಲ್ಲಿ ಮತ್ತೆ ದರ್ಶನ. ಅಟ್ಟಾಡಿಸಿ ದರ್ಶನ. അത്ഭുതകരമായ പോരാട്ട വീര്യമുള്ള കളിക്കാരനാണ് കാസർഗോഡിന്റെ കബഡി കളത്തിന്റെ താര യുവരാജാവായി അറിയപ്പെടുന്ന കേരള സംസ്ഥാന ടീമിന് വേണ്ടി നിരവധി തവണ ജേഴ്സി അണിഞ്ഞ മഞ്ജു കന്തൽ. ಎಂತ ಟ್ಯಾಕಲ್ ಇದು! ಕ್ಷಣಾರ್ಧದಲ್ಲಿ ಅವಕ್ಕಾದ ಮನ್ಸು. ಖಂಡಿತ ವೇಗಕ್ಕೆ ಕಡಿವಾಣ ಹಾಕಿದಂತಹ ಡಿಫೆಂಡರ್ ಅವರು. ವಿಶೇಷವಾಗಿ ಒಂದೇ ವೇಳೆಯಲ್ಲಿ ಒಬ್ಬರಿಗೆ ಮಾತ್ರ ದಾಳಿ ಮಾಡುವವ ಭರತನಾಗಮನ. 5-4 ಆ ಒಂದು ಟೆಕ್ನಿಕಲ್ ಅಂಕದ ಮುನ್ನಡೆಯಲ್ಲಿದೆ ಭಾರತ್ ಆಡಿಟೋರಿಯಂ ಜೆಕೆ. ಸಂಜೀವಣ್ಣ ಸ್ಪಾನ್ಸರ್ ಮಾಡಿದಂತಹ ಮಹಿಳಾ ತಂಡ ಕೂಟದಲ್ಲಿ ದ್ವಿತೀಯ ಸ್ಥಾನವನ್ನ ಪಡೆದುಕೊಂಡಿದೆ. ಈ ನಡುವೆ ಮತ್ತೆ ಒಂದು ಅಂಕ ಲಭ್ಯವಾಗ್ತಾ ಇದೆ. 5-5 ಸಮಬಲದಲ್ಲಿ. ಈ ಪಂದ್ಯದಲ್ಲಿ ಪ್ರತಿಯೊಂದು ಕಡೆಗಳಲ್ಲಿ ಮುಕ್ತ ವಿಭಾಗದ ಕಬಡ್ಡಿಯ ಸ್ಪರ್ಧೆಯಲ್ಲೆಲ್ಲ ಆಗುತ್ತೆ. ಒಂದು ಬೆಳ್ಳಾರೆಯ ಕಿರಣನ ಮೊಬೈಲ್ ಆನ್ ಆಗಿರುತ್ತೆ ಪ್ರತಿ ಹಂತಗಳಲ್ಲಿ ನೋಡಿ. ನಾಳೆಯ ಬೆಳಗಿನ ಜಾವದಲ್ಲಿ ಮತ್ತೆ ಅದು ಯೂಟ್ಯೂಬ್ ನಲ್ಲಿ ಬರ್ತದೆ. ಕಿರಣ್ ರವರ ಚಾನಲ್ ಇದೆಯಾ? KRN ಕ್ರಿಯೇಷನ್ಸ್ ಅಲ್ಲ ಕಿರಣ್? ಸರಿ. ಈ ಬಾರಿ ಮತ್ತೆ ದರ್ಶನ ಅದೇ ರೀತಿಯ ಪ್ರಯತ್ನವನ್ನ ಮಾಡಿದ್ರು. 6-5 ಒಂದಂಕದ ಮುನ್ನಡೆ. ಪ್ರತಿ ಬಾರಿಯೂ ಕೂಡ ಅಂಕ ಜೋಡಣೆ ಆಗುತ್ತಾ ಇದೆ. ಇಲ್ಲಿ ರಕ್ಷಿತ್
ದೃಢ ಹೆಜ್ಜೆಗಳ ಮೂಲಕವಾಗಿ ಫೈನಲ್ ಕದನದ ವೇಳೆಯಲ್ಲಿ ಪ್ರತಿ ಅಂಕವನ್ನು ಗಳಿಸಿಕೊಳ್ಳುವ ಸಾಮರ್ಥ್ಯವುಳ್ಳ ಆಟಗಾರಗಳನ್ನು ಕಾಣಬಹುದಾಗಿದೆ. ಪ್ರೋ ಕಬಡ್ಡಿ ಆಟಗಾರನ ತೂಕ ಪರೀಕ್ಷೆ ಮಾಡಿದ ಶ್ರೀಹಾಸ್ ದ್ವಿತೀಯ ಬಾರಿಗೆ ಈ ಪಂದ್ಯದಲ್ಲಿ ಎರಡನೇ ಬಾರಿಗೆ രണ്ടാം തവണയാണ് ഷിഹാസിലൂടെ രക്ഷിത് പിടിക്കപ്പെടുന്നത്. 7-5 നമുക്ക് അവനൊരു സ്കോററില്ല. കൗണ്ട് തീർത്തരാണ് പ്രതി പോയിന്റ് 7-5. ಇಲ್ಲಿ ದಾಳಿಯಲ್ಲಿ ಕೌಶಿಕ್ $7-5. We are the first half of the mega final. ಮತ್ತೆ ಮರಳುವ ವೇಳೆಯಲ್ಲಿ ಯಶಸ್ವಿಯಾದಂತಹ ಅವಕಾಶಗಳ ಮೂಲಕ ಮನ್ಸೂರ್ ದಾಳಿ ಮೂಲಕ जिस प्रकार ये आखिरी मुकाबला है 50,000 मिल जाएगा जो टीम इस खेल को जीतेंगे. इसके अलावा नरेंद्र ट्रॉफी. समय अब 6:35 हो चुके हैं. ये आज सोमवार के दिन मंसूर मंचू कंदल राइड पर 5 डिफेंडर मौजूद हैं. जसवंत राइट लेफ्ट कॉर्नर पर ಟೈಮ್ ಔಟ್ ಬೇಕಾಗಿದೆ. ಪ್ರಶ್ನೆಯಂತೂ ಖಂಡಿತ ಇದೆ, ಉತ್ತರ ಸಿಗಬೇಕಾದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಅಂತಿಮ ಕ್ಷಣದವರೆಗೆ ಕಾಯಬೇಕಾಗಿದೆ. ನಾವು ಸಂಜೀವಣ್ಣ ತಮ್ಮ ತಂಡಕ್ಕೆ ವಿಶೇಷ ಕೊಡುಗೆಯನ್ನ ಆಫರ್ ಅನ್ನ ಇಟ್ಟಿದ್ರು. ವನಿತಾ ವಿಭಾಗದ ಸ್ಪರ್ಧೆಯಲ್ಲಿ ವಿಜಯ ಆದ್ರೆ ಬೆಂಗಳೂರಿಗೆ ಉಚಿತ ಪ್ರಯಾಣ. ರನ್ನರ್ ಆಗಿದ್ದಾರೆ, ಆದ್ರೂ ಕೂಡ ಬೆಂಗಳೂರಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಈ ನಡುವೆ ಮಂಚು ಸಿದ್ಧನನ್ನು ಹೊರಗಟ್ಟುವ ಮೂಲಕವಾಗಿ ಅಂಕಣದಲ್ಲಿ ಹೋರಾಟ ಮುಂದುವರಿಯುತ್ತಾರೆ. 8-6 ಭಾರತ್ ಆಡಿಟೋರಿಯಂ. ಅಲ್ಪ ಅಂಕಗಳ ಅಂತರದಲ್ಲಿ ಮುನ್ನಡೆಯ ಜೊತೆಗೆ ಪ್ರಥಮ ಅವಧಿಯ ಆಟ ಭಾರತ ವೇಗ ಜಾನುಮ್ಯಾಕ್ ಭರತನಾಟ್ಯದಲ್ಲಿ ಮುಂದುವರಿಯಲಾರಂಭಿಸಿದೆ. 8-7 ಮತ್ತೆ ಮನ್ಸೂರ್ ಅಗಾಧವಾದಂತಹ ದಾಳಿಯೊಂದಿಗೆ ಶ್ರೇಷ್ಠತೆಯ ಪ್ರದರ್ಶನವನ್ನು ಮುಂದುವರಿಸಿಕೊಳ್ಳಲಾರಂಭಿಸಿದ ಆಟಗಾರರು ಪ್ರಥಮ ಅವಧಿಯ ವೇಳೆಯಲ್ಲಿ ಅನಿರೀಕ್ಷಿತ ಆಘಾತಗಳನ್ನು ಮತ್ತೆ ಮತ್ತೆ ತಂದುಕೊಳ್ಳುತ್ತಾನೆ. ಆ ಪ್ರಕಾರವಾಗಿ ಪಂದ್ಯದಲ್ಲಿ ಮುನ್ನಡೆಯ ಆಧಾರದಲ್ಲಿ തീർച്ചയായിട്ടും പ്രവചനാതീതമായ മത്സരമാണ് ഫൈനൽ മത്സരം. ഇതിനിടയിൽ മുർസാൻ 2 തവണ ഷിഹാസിൽ നിന്നും പിടിക്കപ്പെട്ട രക്ഷിത് ഇത്തവണ മുർസാനിന്റെ മികവാർന്ന ഡിഫൻസ് 3-ാം തവണയും രക്ഷിത് പൂജാരി ടാക്കൽ ചെയ്യപ്പെടുകയാണ്. സമയത്തിനനുസരിച്ച് റൈഡർമാരെ മാറ്റി പരീക്ഷിക്കുകയാണ് JK ഭാരത് ഓഡിറ്റോറിയം. 3 പ്രമുഖ റൈഡർമാരാണ് ടീമിലുള്ളത്. മൻസൂർ കന്തൽ, കൗശിക്, റഷീദ് ബനാരി. ಪ್ರಯತ್ನವಿತ್ತು. ಅಂತಿಮ ಕ್ಷಣದಲ್ಲಿ ಮಲ್ಲಿಕಾರ್ಜುನನ ಮೂಲಕ ವಿಶ್ರಾಂತಿಯ ಕೋರಿಕೆಯ ವೇಳೆಯಲ್ಲಿ ಸ್ಪರ್ಧೆ ಜೊತೆಯಲ್ಲಿದ್ದಾರೆ. 7-11 ಅಂಕಗಳ ಅಂತರದ ಹಿನ್ನಡೆಯಲ್ಲಿ ಸಾಯಿ ಟೌನ್ ಕಿಚನ್ ಮುನ್ನಡೆಯಲ್ಲಿ ಭಾರತ್ ಆಡಿಟೋರಿಯಂ. ದರ್ಶನ
ಪ್ರತಿದಾಳಿಗಳಲ್ಲಿ ಅಂಕವನ್ನು ಗಳಿಸಿಕೊಳ್ಳುವ ಮೂಲಕ ಹೋರಾಟವನ್ನು ಮುಂದುವರಿಸಿರುವಂತಹ ಆಟಗಾರರುಗಳನ್ನು ಅಂಕಣದಲ್ಲಿ ಕಾಣಬಹುದಾಗಿದೆ. ವಿಟಿವಿಯ ಮೂಲಕವಾಗಿ ದೇಶ ವಿದೇಶಗಳಿಂದ ಈ ಫೈನಲ್ ಕದನವನ್ನು ಕಾಣುತ್ತಿರುವ ಎಲ್ಲ ವೀಕ್ಷಕರಿಗೆ ವಿಟ್ಲದ ಸಮಸ್ತ ಜನತೆಯ ಪರವಾಗಿ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದಾವೆ. ಸೂಪರ್ ಟೇಕರ್ ಇಸ್ ಆನ್ ಕೌಶಿಕ್. ಕೌಶಿಕ್ ಅದ್ಭುತವಾದಂತಹ ಓದುವ ಪ್ರತಿಭೆ. 2 ಅಂಕಗಳ ಸಂಪಾದನೆ. 13-7. 13-7 13-7. ಅಂತಿಮ ಆಟಗಾರ ಮತ್ತೆ ದರ್ಶನ್. ಎಸ್ ತಡೆಯಿಲ್ಲ. ಪ್ರತಿ ಆಟಗಾರನಿಗೆ ಮರಳುವ ಪ್ರಶ್ನೆಗಳನ್ನೇ ಕೊಡುತ್ತಾ ಇಲ್ಲ. ಎಂತ ಡಿಫೆನ್ಸ್ ನೋಡಿ. ಖಂಡಿತವಾಗಿಯೂ ಮೂಲಕ 16-7. 16-8. ಬೆರಳೆಣಿಕೆಯ ಆಟಗಾರರನ್ನ ಹೊರತುಪಡಿಸಿದರೆ ಭಾರತ ಆಡಿಟೋರಿಯಂನಲ್ಲಿ ಉಳಿದಿರುವಂತಹ ಎಲ್ಲ ಆಟಗಾರರು ಕೂಡ ಕೇರಳದವರು. ಎಸ್ ಆಫ್ ಕೋರ್ಸ್. ಆ ಲೆಕ್ಕಾಚಾರಗಳ ಮೂಲಕ ಕರ್ನಾಟಕ ಕೇರಳಗಳ ಮಧ್ಯೆ ಫೈನಲ್ ಕದನ. ಖಂಡಿತವಾಗಿಯೂ ಇಲ್ಲಿ ಅಪ್ಪಟ ಕರ್ನಾಟಕ ಅಲ್ಲಿ ಇಲ್ಲಿ ಸಂಗಮ ತಂಡ ಹಳ್ಳಿನಲ್ಲಿರುವುದು ಕೇರಳದ ಆಟಗಾರ. ಎಂತ ಪ್ರಬುದ್ಧ ಆಟಗಾರರನ್ನು ಕಾಣಬಹುದಾಗಿದೆ. ಪ್ರತಿಯೊಂದು ಟ್ಯಾಕಲ್ಗಳನ್ನ ಗಮನಿಸಿಕೊಂಡಾಗ ಫೈನಲ್ ನಲ್ಲಿ ಇದೇ ರೀತಿಯ ಯೋಜನೆ ಇತ್ತು ಆಟಗಾರರಲ್ಲಿ. ಆ ಪ್ರಕಾರವಾಗಿ ಆಡ್ತಾ ಇದ್ದಾರೆ. ಪ್ರಮುಖ ದಾಳಿಗಾರರ ಮೇಲೆ ಎರಗುವ ಮೂಲಕ ಈ ನಡುವೆ ಭರತನಿಂದ ಅಂಕ ಸಂಪಾದನೆ. ಮಧ್ಯಂತರ ವಿರಾಮವಾಗಿದೆ. ಭಾರತ್ ಆಡಿಟೋರಿಯಂ ಎರಡನೇ ಅವಧಿಯಲ್ಲಿ ಸೈಡ್ ಟೌನ್ ಕಿಚನ್ ತಂಡ ಹಿನ್ನಡೆಯಲ್ಲಿರುವಂತಹ ಒಟ್ಟು ಸಂಖ್ಯೆ 8 ಅಂಕಗಳಾಗಿವೆ. ರಕ್ಷಿತ್ ಮತದಾಳಿಯ ದ್ವಿತೀಯ ಅವಧಿಯ ಆರಂಭದ ವೇಳೆಯಲ್ಲಿ ಸ್ಪರ್ಧೆ ಮುಂದುವರಿಯುತ್ತಾ ನೋಡಿ ಕಬಡ್ಡಿಯನ್ನು ನೋಡಲು ಬಂದಿರತಕ್ಕಂಥ ಗುಬ್ಬೆಟ್ಟಿಯ ಇರ್ಷಾದ್ ಕಾಣೆಯಾಗಿದ್ದಾರೆ. ದಯವಿಟ್ಟು ಜೊತೆಯಾಗಬೇಕು ಬೇಗ. Excellent comeback of Rakshit and point 10-17. ಮುಂದುವರಿಯಲಾರಂಭಿಸಿದ ಕೌಶಿಕ್ ಮೂಲಕ ದಾಳಿ. ಪಂದ್ಯದ ದಿಕ್ಕನ್ನು ಗಮನಿಸಿಕೊಂಡ ವೇಳೆಯಲ್ಲಿ ಪ್ರಬುದ್ಧ ಡಿಫೆಂಡರ್ಗಳ ಮಧ್ಯೆ ಕೌಶಿಕ್ ಯುವ ಆಟಗಾರ. ಖಂಡಿತವಾಗಿಯೂ ತಾಜ್ ಅವರೇ ಇವರ ಒಂದು ಟಾಟ್ ಟಚ್ ಅಂದ್ರೆ ಅದು ಅಮೋಘ ಸುಂದರ. ಎಲ್ಲಿಂದ ಎಲ್ಲಿ ಕಾಲು ಬರುತ್ತೆ ಎಂಬುದಾಗಿ ನಾವು ಹೇಳಲು ಸಾಧ್ಯ. ಅಂತಹ ಅಪ್ರತಿಮ ಟಾಟ್ ಟಚ್ ಆಟಗಾರ ಕೌಶಿಕ್. ಜೊತೆಗೆ ಬಹಳ ಸೈಲೆಂಟ್ ಆಗಿ ತಾಳ್ಮೆಯ ಜೊತೆಗೆ ಬಹಳ ಯೋಜನೆಗಳನ್ನ ರೂಪಿಸಬಲ್ಲ ಯುವ ಆಟಗಾರ. ದರ್ಶನ ದಾಳಿಯಲ್ಲಿದ್ರೆ ಪರಿಣಾಮವಾಗಿ ಪಂದ್ಯದಲ್ಲಿ ಈ ಕ್ರೀಡಾಕೂಟದಲ್ಲಿ ನಮ್ಮ ಜೊತೆಗೆ ಶ್ರೀನಿವಾಸ್ ಅವರಿದ್ದಾರೆ. ಇದೇ ಭಾಗದಲ್ಲಿ ಒಬ್ಬ ದೈಹಿಕ ನಿರ್ದೇಶಕರಾಗಿ ಕಾರ್ಯವನ್ನು ಮಾಡುತ್ತಾ ಅನೇಕ ಪ್ರತಿಭೆಗಳನ್ನ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಬೆಳಗಿಸಿದ ನಮ್ಮ ಶ್ರೀನಿವಾಸ್ ಅವರಿದ್ದಾರೆ. ಸೊ ಖಂಡಿತ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸಲೇಬೇಕಾಗ್ತದೆ. ಮತ್ತೆ ಅಂಕ ಭಾರತ್ ಆಡಿಟೋರಿಯಂ ಮೆಲ್ಲನೆ ಈ ಪಂದ್ಯದ ಹಿಡಿತ ಪ್ರಥಮ ಅವಧಿಯ ಹಾಗೆ ದ್ವಿತೀಯ ಅವಧಿಯಲ್ಲೂ ಮಂಚು ಕಂದಲ್ ದಾಳಿಯಲ್ಲಿ ಎಲ್ಲ ತಡೆಗೋಡೆಗಳನ್ನ ಭೇದಿಸಬಲ್ಲಂತಹ ತಾಕತ್ತುಳ್ಳಂತಹ ಮಂಚು ಅಂಕಗಳ ಸಂಪಾದನೆ ಆಗ್ತಾ ಇದೆ. Succeed with a point. ಸಮಾನ ಹೋರಾಟವನ್ನ ನೀಡಬಲ್ಲುದೆ. ಉಳಿದಿರುವ ಸಮಯದಲ್ಲಿ ಯಕ್ಷ ಪ್ರಶ್ನೆಯಾಗಿದೆ. ಈ ಪಂದ್ಯದ ದ್ವಿತೀಯ ಅವಧಿ ಮುಕ್ತಾಯವಾದೊಡನೆ ಅಲ್ಲಿ ಸವಾಲುಗಳು ಬೆಸ್ಟ್ ರೈಡರ್, ಡಿಫೆಂಡರ್, ಆಲ್ರೌಂಡರ್ ಈ ಪುರಸ್ಕಾರಗಳೆಲ್ಲ ಯಾರ್ಯಾರಿಗೆ ನೀಡಬೇಕು. 19-11ರಲ್ಲಿ ಒಂದು ಲೆಕ್ಕಾಚಾರದ ಪ್ರಕಾರ ಆಯ್ಕೆಗಳು ನಡೀತಾ ಇದೆ. ಯಾರಿಗೆ ಕೊಡಬಹುದು ಅನ್ನುವಂಥದ್ದು. ವಿಶ್ವನಾಥನ
ಲಕ್ಕಿ ಟ್ರಿಪ್ ಕಾಲೇಜ್ ಜೊತೆ ನೋಡಿ, ಇಡೀ ಕ್ರೀಡಾಕೂಟವನ್ನ ತನ್ನ ಹೆಗಲ ಮೇಲೆ ಹೊತ್ತುಕೊಂಡಂತ ವಿಶ್ವನ ಸ್ವಲ್ಪ ರಿಲೀಫ್ ಆಗಿದ್ದಾರೆ ಈಗ. ಖಂಡಿತ. ಕಳೆದ ರಾತ್ರಿಯ ಜೊತೆಗೆ ಒಂದು ಸೈಡ್ ಅಲ್ಲಿ ಗೋಡೆಯಲ್ಲಿ ಸರಿ ನಿಂತ ಒಬ್ಬ ವಿಶ್ವನ ಇವತ್ತು ಬೆಳಗಿನ ಜಾವ ಸ್ವಲ್ಪ ನಿರಾಳರಾಗಿ ನಗುತ್ತಾ ಇದ್ದಾರೆ. ಕಾರ್ಯಕ್ರಮ ಅಂತೂ ಸಕ್ಸಸ್ ಆಯ್ತು, ಎಲ್ಲ ಲೆಕ್ಕಾಚಾರಗಳು ಆಗಲು ಬಾಕಿ. ಈಗ ಅರುಣನ್ನ ಇಲ್ಲಿ ಕಾಣ್ತಾನೆ ಇಲ್ಲ. ಮತ್ತೆ ಬನಾರಿಯ ಮೂಲಕ ದಾಳಿ. ಸಂಜೀವಣ್ಣ ಇಜ್ಜಾನಲ್ಲ ಯಾಪಲ ತೆಲ್ತೋದು ಉಪ್ಪುನಾದ ಅದಕ್ಕೆ ಬೇಜಾರಿಸಿ ಯಾಪಲ ಖುಷಿಟೇ ಉಪ್ಪಡು. 3-4 ವರ್ಷದ ತುಂಬ ನಮಗೆ ಬಂತೆ ಪಂಚಾಯತ್ ಜೋಗ್ಲಿಗೆ ಉಚಿತವಾದ ಶಿಕ್ಷಣ ಕೊರಪುನಚಿನ ಮಲ್ಲ ಮನಸ್ಸು ಉಪ್ಪುನಚಿನ ನರಮಾನಿ ನಮ್ಮ ಸಂಜೀವಣ್ಣ. ದಾಳಿಯಲ್ಲಿ ರಕ್ಷಿತ್ ಪೂಜಾರಿ. ನೋಡಿ, ಅವಕಾಶಗಳು ಪ್ರತಿಯೊಂದು ಆಟಗಾರರಿಗೆ ಸಿಗುತ್ತದೆ, ಆದರೆ ಅವಕಾಶವನ್ನು ಬಳಸಿಕೊಳ್ಳುವ ಆಟಗಾರರು ಬೇರು ಹಂತಕ್ಕೆ ಹೋಗ್ತಾರೆ ಅನ್ನುವುದಕ್ಕೆ ಸಾಕ್ಷಿ ಇದು ರಕ್ಷಿತ್. ಪ್ರತಿ ದಾಳಿಗಳಲ್ಲಿ ತಡೆಯೊಡ್ಡಲಾಗುತ್ತಾ ಇದೆ. ಅಲ್ಲಲ್ಲಿ ಕುಳಿತು ಕಾಣೆಯಾಗಿದ್ದಾರೆ ಕೆಲವು. ಹಾಗಾಗಿ ಮಾಹಿತಿ ಅದು ಸಿದ್ದಿಕ್ ಮೂಲಕ ತಪ್ಪೈನಗಳು ಬೇಗ ಸೇರೋಲ್ಲ. ದೇಶ ವಿದೇಶಗಳಲ್ಲಿ ಅವಕಾಶಗಳು ಸಿಗುತ್ತದೆ ಕಬಡ್ಡಿಯ ಮೂಲಕ. ಈ ಕಳೆದ ತಿಂಗಳುಗಳಲ್ಲಿ ಸಿದ್ದಿಕ್ರವರು ಖತ್ತರ್ ಪ್ರಯಾಣ ಬೆಳೆಸಿದ್ರು. ಆ ಬಳಿಕ ಹಾರಿಸ್ ಕಲ್ಪನೆ ಹೋಗಿ ಬಂದ್ರು. ಮುಂದಿನ ಬಾರಿ ಯಾರಿಗೆ ಅವಕಾಶಗಳು, ಯಾರಿಗೆ ಅನ್ನುವಂಥದ್ದು ಎಲ್ಲರಿಗೂ ಸಿಗಬೇಕು. ಹಬೀಬ್ ಅವರು ಹೋಗ್ಬೋದೇನೋ ವಿದೇಶಕ್ಕೆ, ಖಂಡಿತ ಮತ್ತೊಮ್ಮೆ ಕೊಲ್ಲಿ ರಾಷ್ಟ್ರದಲ್ಲಿ. ಡಿಫೆನ್ಸ್ ಕಾಯ್ದುಕೊಳ್ಳುವ ಯೋಜನೆ ಶ್ರೀನಿವಾಸನ ಮೂಲಕ ದಾಳಿ. ಬೇಗ ನೋಡಿ, ಏನು ಚಾಲಾಕಿ, ಕಡಬದ ಖತರ್ನಾಕ್ ಆಟಗಾರ. ಕ್ಷಣ ಕ್ಷಣಕ್ಕೂ ತೀಕ್ಷ್ಣ ಕಣ್ಣುಗಳು. ಇವತ್ತು ಆ ಪಾಳಯದಲ್ಲಿ ಯಶಸ್ವಿಯಾದ ಏಕೈಕ ದಾಳಿಗಾರ ಅದು ಭರತ ಮಾತ್ರ. ಖಂಡಿತವಾಗಿ ಪ್ರತಿಯೊಂದು ದಾಳಿಯನ್ನು ಗಮನಿಸಿಕೊಳ್ಳುವಾಗ ಅಂಕ ಬಂದಿದೆ. ಎಸ್ ಆಫ್ ಕೋರ್ಸ್. ಅದರಿಂದಲೇ ತಾವು ಹೇಳಿದ್ದೀರಾ, ಭರತ ಲಯಕ್ಕೆ ಮರಳ್ತಾ ಇದ್ದಾರೆ. ಹೌದು, ಖಂಡಿತ. ಕೆಲವೊಂದು ಆಟಗಾರರು ಆಡುವ ಮೂಲಕ ಕೆಲವು ಕ್ಷಣಗಳಲ್ಲಿ ನೇಪಥ್ಯಕ್ಕೆ ಸರಿತಾರೆ. ಆದ್ರೆ ಭರತ ಮತ್ತೆ ಲಯಕ್ಕೆ ಬಂದು ಎಲ್ಲರನ್ನ ಹುಬ್ಬೇರುವಂತೆ ಮಾಡಿದ ಆಟಗಾರ. തീർച്ചയായിട്ടും ഇത്തരത്തിലുള്ള പ്രതിഭകളുടെ തിരിച്ചു വരവാണ് നമ്മളെ പോലുള്ള കബഡി ആസ്വാദകർക്ക് വീണ്ടും വീണ്ടും പറയാനും കാണാനുള്ള ഊർജ്ജം പകരുന്നത്. വീണ്ടും വയസ്സ് കൂടുന്തോറും വീര്യം കൂടുന്ന മുതലാണ്. പ്രകാര വയസ്സായിದಂತ ಅರ್ಥ. 2-2-1-3 22-13. ಸೊ 22-13 എന്ന ക്രമത്തിലാണ്. 2-2-1-3 ಅಂದಾಗ ಲಕ್ಕಿ ಡೀಪನ ನಂಬರ್ ಅಂತ ನಮ್ಮ ಚೀಟಿ ಕೈಯಲ್ಲಿ ನೋಡಬಹುದು. Yes, 22-13 and now the second half. Mansoor again. ഇന്നലെ ഏകദേശം ഇതേ സമയത്തായിരുന്നു അവിടെ സെമി ഫൈനൽ മത്സരം. കാട്ടുകൊക്കയിൽ ഒരൊന്നൊന്നര രൗദ്ര അവതാരമായിരുന്നു മഞ്ജു കന്തലിന്റെ. ഇന്ന് അദ്ദേഹത്തിന് അത്രത്തോളം ശ്രമിക്കേണ്ട അല്ലെങ്കിൽ പ്രയത്നിക്കേണ്ട സാഹചര്യമില്ല. ടീം വളരെ മികച്ച നിലയിലാണ്. 22-13. വീണ്ടും ഭരത്. മഞ്ഞക്കുപ്പായക്കാർ മുന്നിട്ട് നിൽക്കുക. നരേന്ദ്ര ട്രോഫിയിലാണ് കണ്ടത്. ഭരത് ബനാരി third line. Do or die.
You are right. 20-13. जिस प्रकार इस खेल पर अगर कुछ रोमांच जंपो ಏನಲ್ಲ 23-13. ಪಂದ್ಯ ಮುಂದುವರಿಯುತ್ತಾ ಕ್ಷಣ ಕ್ಷಣಕ್ಕೆ ರೋಚಕತೆಯನ್ನ ಹುಟ್ಟು ಹಾಕಿತ್ತು. ಆದರೆ ಈಗ ಅಂತರ ಹೆಚ್ಚಾಗಿದೆ. ಪ್ರತಿ ದಾಳಿಯಲ್ಲಿ ಅಂಕ ಗಳಿಸಿಕೊಂಡ ಭರತ ತಂಡದ ಅಂತರವನ್ನ ಕುಗ್ಗಿಸಿಕೊಳ್ಳುವ ಪ್ರಯತ್ನವನ್ನ ಮುಂದುವರಿಸಿಕೊಂಡಂತೆ 14-23 ಅಂತರ 7ಕ್ಕೆ ಏರಿದೆ. ಇಪ್ಪತ್ಮೂರು 14 9 ಅಂಕಗಳ ಮುನ್ನಡೆಯೋದಕ್ಕೆ. ಸೊ ಈ ನಡುವೆ ಮಂಚು ಅವಕಾಶವನ್ನು ಪಡೆದುಕೊಳ್ಳುವ ಆಟಗಾರರು ಮಲ್ಲಿಕಾರ್ಜುನ. ರಕ್ಷಿತ್ ಮೂಲಕ ದಾಳಿ ಮುಂದುವರಿತಾ ಇದೆ ಅಂಕಣದಲ್ಲಿ. ಪರಿಣಾಮ ಪಂದ್ಯದಲ್ಲಿ ಮುಂದುವರಿಸುವ ಯೋಚನೆಗಳನ್ನ ಅಂತಿಮ ಕ್ಷಣದಲ್ಲಿ ಮರಳುವ ಸಿದ್ಧತೆಗಳಲ್ಲಿದೆಯಾ? ಸಿದ್ಧತೆಗಳ ಹೋರಾಟದ ಅವಧಿಯ ಆಟದ ವೇಳೆ ಅಂಕಣದಲ್ಲಿ ಅಂಕದ ಜೊತೆಗೆ ಮರಳಿದ ರಕ್ಷಿತ್. ಈ ನಡುವೆ ಮಂಚು ಕಂದನ್ ವಿಂಡ್ ಬ್ರೈಡಲ್ അവസാന ചില സമയങ്ങൾ ബാക്കിയുള്ള സാഹചര്യത്തിൽ മടങ്ങാനുള്ള സാധ്യതകൾ തള്ളിക്കളയാൻ സാധ്യമല്ല. ಮಂಚು ಆಡಿಸಿ ಬಿಡಲಿಲ್ಲ ಭರತ. ಆದರೆ ಮಿಡ್ ಲೈನ್ ಕ್ರಾಸ್ ಮಾಡುವುದನ್ನು ತಡೆಯಲಾಗಲಿಲ್ಲ. ಅಲ್ಲಿಂದ 2 ಇಲ್ಲಿಂದ 2, ಕೊಟ್ಟದ್ದು 2 ಪಡಕೊಂಡದ್ದು 2. ಎಸ್, ರಕ್ಷಿತ್ ಕಳೆದ ದಾಳಿಯಲ್ಲಿ ಪಡೆಕೊಂಡಂತಹ 2 ಅಂಕಗಳು ಸಲೀಸಾಗಿ ಬಿಟ್ಟುಕೊಟ್ಟ ಆಟಗಾರರು. ಅಂತಿಮ 5 ನಿಮಿಷಗಳ ಅವಧಿ ಪಂದ್ಯ. ರಕ್ಷಿತ್ ಮೂಲಕ ಮತ್ತೆ 1 ಅಂಕ ಸಂಪಾದನೆ. ಅಂತಿಮ 5 ನಿಮಿಷಗಳಿಗೂ ಕಡಿಮೆ ಅವಧಿಯ ಆಟದ ಘೋಷಣೆಯಾಗಿದೆ. 25 ವಿರುದ್ಧ 17 ಸ್ಕೋರರ್ 25-17. 25-17. ಸ್ಕೋರ್ ಮಾಡಲು ಚಲಿಕೊಂಡಂತ ಶಾಲೆ. ಒಂದು ವಿಶೇಷ ಸೂಚನೆ, ಕೆಲವೊಂದು ತಂಡಗಳ ಆಟಗಾರರ ಬ್ಯಾಗ್ ಕ್ಲಾಸ್ ರೂಮ್ ಅಲ್ಲಿ ಇದೆಯಂತೆ. 8 ಗಂಟೆಗೆ ಕ್ಲಾಸ್ ಆರಂಭವಾಗಲಿದೆ. ಎಲ್ಲ ಆ ಬ್ಯಾಗ್ಗಳನ್ನ ತಮ್ಮ ಬ್ಯಾಗ್ಗಳನ್ನ ಅಲ್ಲಿಂದ ತೆರವುಗೊಳಿಸಿ. ಎಸ್, ತೆರವುಗೊಳಿಸುವಂತೆ ಎಲ್ಲ ಆಟಗಾರರಿಗೆ ಸೂಚನೆ. ತೆರವುಗೊಳಿಸಿದ ಬಳಿಕ ಅದನ್ನ ಸ್ವಚ್ಛಗೊಳಿಸಬೇಕು. ವಿದ್ಯಾಲಯ 8 ಲೋಬಿ ಸೆಲ್ಫ್ ಔಟ್ ಆಗುವ ಮೂಲಕ ರಕ್ಷಿತ್ ಹೊರಾಂಗಣಕ್ಕೆ ಪ್ರವೇಶ. ವಿಶ್ವನ ವೈರಸ್ ಬಿದ್ದಿದೆ. ಅದು ಕತ್ತರ್ ವೈರಸ್. ಶಾಪಿಂಗ್ ಮಾಡಿದ ವೈರಸ್, ವಿದೇಶದ ವೈರಸ್. ಕೆಲವು ದಿನಗಳಲ್ಲಿ ಟೋಟಲ್ ವಿದೇಶ ಆಗ್ತಾರೆ. ಉದ್ಯೋಗವೂ ಬರ್ಬೋದು ಅರಸಿಕೊಂಡು. ವೀಸಾ ಇದೆ, ಸಾಧ್ಯತೆಗಳಿದೆ. ಯಾವ್ದಾದ್ರು ಕ್ಲಬ್ ಅಲ್ಲಿ ಆಡುವಂತ ಜೊತೆಗೆ ಅಲ್ಲೇ ಉದ್ಯೋಗ ಅಲ್ವಾ ಹ್ಯಾರಿಸ್ ಅವರೇ? ಕುಜಲ್ ತುಲೆ ಹೆಂಚಿನ ಕಟ್ಟಿಂಗ್ಸ್ ತುಲೆ ದಿವಾಕರ್. ಎಸ್, ಪ್ರಭಾಕರ್ ರಾವಿಪನೊಂದು ಆಂಜೋಕ್ಲೆಗ್ಲ ಒಂದು ಕರಿಯ ಮನೆ ಕಟ್ಟೋಡಿ ಮದುವೆ ಆಗ್ತದೆ ಬಲ್ಪನ ಗೊತ್ತಾಯ್ತು. ರೈಟ್. ಅಂಡ ವಿಷಯದಾದ ಮಾಡ ಕಬಡ್ಡಿ ಪ್ಲೇಯರ್ ಕಟ್ಟಿರ ಆಗುತ್ತೆ. ಹೌದಾ? ಅತಿಕಾರ ಮಾಡೋಡತಿ ಮೊದಲೊಂದು ಓಲಾನ ಕರಿಮೀನಿ ದಕ್ಕದ ಬೋಟ ಕರಿಮೀನಿ ಮಾಲೀಕ ನಾನು. ಎಸ್, ಕೊನೆಯ 3 ನಿಮಿಷ, ಲಾಸ್ಟ್ 3 minutes. ಬನಾರಿ
17-26. ಫೈನಲ್ ಕದನದಲ್ಲಿ ಬನಾರಿಯ ವೇಗ ನೋಡಿ. ಅರೆ ಕಾರ್ನರ್ ವಿಭಾಗದಲ್ಲಿ ಕಿಕ್ ಮಾಡುವ ಪ್ರಯತ್ನಗಳ ಮೂಲಕ ಆಟದ ವೈಖರಿಯನ್ನು ಕಾಣಬಹುದಾಗಿದೆ. ಓಹೋ ಬನಾರಿ 27-17. ಒಟ್ಟು ಕ್ರೀಡಾಕೂಟದಲ್ಲಿ ವಿಕ್ರಾಂತ ಒಂದು ಸಲ ಒಳ ಬಂದಿಲ್ಲ. ಅನೇಕ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಬಾರಿ ಮತ್ತೆ ಬೋನಸ್ ಲಭ್ಯತೆ. 18-27. ಸಮಯವನ್ನು ಕಳೆಯುವ ದೃಷ್ಟಿಕೋನಗಳಲ್ಲಿ ಪಂದ್ಯದ ಅಂತಿಮ ಅವಧಿಗಳಲ್ಲಿ ಹೋರಾಟವಿದೆ. ಕೊನೆಯ 2 ನಿಮಿಷ. ಅಂತಿಮ 2 ನಿಮಿಷ. ಆಸ್ವಾದಕರಿಗೆ ನಿರಾಶೆ. ಪ್ರಾಯಶಃ ಗಾಯದ ಸಮಸ್ಯೆಯಲ್ಲಿ, ಒಬ್ಬ ಡಿಪೆಂಡರ್ ಗಾಯದ ಸಮಸ್ಯೆಯಲ್ಲಿ ಸತತ ರಕ್ಷಿತನ ಟ್ಯಾಕ್ಲ್ಗಳನ್ನು ಮಾಡುವ ಮೂಲಕ ಹಿಡಿತವನ್ನು ಸಾಧಿಸಿಕೊಳ್ತಾ ಇದೆ. ನೋಡಿ, ಪ್ರೇಕ್ಷಕರಾದಾಗ ಅರ್ಥ ಮಾಡಿಕೊಂಡಿದ್ದಾರೆ. ಗ್ಯಾಲರಿ ಖಾಲಿ ಆಗ್ತಾ ಇದೆ. ಅಂಬು 2 ಕಾರ್ನರ್ ಪ್ರತಿಭೆಗಳ ಆಟ ನೋಡಿ ಅಂತಾಜ್ ಅವರೇ. ಅಂಬು ಮತ್ತೊಂದು ಇಲ್ಲಿಗೆ ಪಂದ್ಯ ಮುಕ್ತಾಯ. ಚಾಂಪಿಯನ್ ಪಟ್ಟ ನರೇಂದ್ರ ಟ್ರೋಫಿ 2024ರ ಅಧಿಪತ್ಯವನ್ನು ಸ್ಥಾಪಿಸಿಕೊಂಡದ್ದು ಸಂಜೀವನ್ನ ಅವರ ಭಾರತ್ ಆಡಿಟೋರಿಯಂ ವಿಟ್ಲ ರನ್ನರ ಪ್ರಶಸ್ತಿ ಸಾಯಿ ಟೌನ್ ಕಿಚನ್. ಅಭಿನಂದನೆಗಳು ಆಟಗಾರರಿಗೆ. ರಾಷ್ಟ್ರೀಯ ಪಕ್ಷಿಯು ನೋಡಿ, ಕಳೆದ ರಾತ್ರಿ ಮಕ್ಕಳ ಶಾಲೆಗೆ ಹೋಗುವ ಮಕ್ಕಳು ತಿಳ್ಕೊಳ್ಬೇಕು, ಯೂಟ್ಯೂಬ್ ನಲ್ಲಿ ಲೈವ್ ನೋಡುವ ಮಕ್ಕಳು ನೋಡ್ಕೊಳ್ಬೇಕು. ನಮ್ಮ ರಾಷ್ಟ್ರೀಯ ಪಕ್ಷಿ ಚೇಂಜ್ ಆಗಿದೆ. ಕಳೆದ ರಾತ್ರಿ 12 ಗಂಟೆಗೆ ಅದು ಕೊಕ್ಕರೆ ಆಗಿದೆ.